ಬಾಣಕ್ಕೆ ಮತ್ತೆ ಸ್ವಾಗತ. ರಹೀಂ ಉಚ್ಚಿಲ್ರೆ, ಈಗಾಗಲೇ ಅದನ್ನ ಪ್ರಸ್ತಾಪ ಮಾಡಿದ್ರಿ ನೀವು. ನಿಮ್ಮನ್ನ ಕೊಲ್ಲುವ ಯತ್ನ ಆಗಿತ್ತು ಈ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿ. ಯಾರು ನಿಮ್ಮನ್ನ ಆಸ್ಪತ್ರೆಯಲ್ಲಿ ಮಲಗುವ ಹಾಗೆ ಮಾಡಿದ್ರ ಅವರ ಜೊತೆಗೆ ನೀವು ಕಾಂಪ್ರಮೈಸ್ ಮಾಡ್ಕೊಂಡ್ರಿ ಅಂತೆ, ಹೌದಾ? ಇಲ್ಲ, ಖಂಡಿತವಾಗಿ ಮಾಡಲಿಲ್ಲ. ಮೊನ್ನೆ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಒಂದು ಪ್ರೆಸ್ ಮೀಟ್ ಮಾಡ್ತೀರಿ, ಪಕ್ಕದಲ್ಲಿ ನಿಮ್ಮ ಪಕ್ಕದಲ್ಲಿ ಕೂತದ್ದು PFIಯ ಮುಖಂಡರೊಬ್ರು. ಏನ್ ಅರ್ಥ ಕೊಡುತ್ತೆ? ಅವರು ಬಂಟ್ವಾಳ ನಗರ ಪಂಚಾಯತಿಯ ಸದಸ್ಯರು, ಅವರು ಒಂದು ಪಕ್ಷದ ಜನಪ್ರತಿನಿಧಿ. ನಾವು ಪ್ರಜಾಪ್ರಭುತ್ವ ರೀತಿಯಲ್ಲಿ ಯಾವುದೇ ವ್ಯಕ್ತಿಗಳು ಒಂದು ಪಕ್ಷವನ್ನು ನೋಂದಾವಣೆ ಮಾಡಿಕೊಂಡು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಅವರು ಕೆಲಸ ಮಾಡುವುದಾದರೆ ಅಂಥ ಜನಪ್ರತಿನಿಧಿಗಳಿಗೆ ನಾವು ಗೌರವವನ್ನು ಕೊಡ್ತೇವೆ. ಆದರೆ ಅವರು ಯಾವ ಸಂಘಟನೆ ಇದೆ ಆ ಸಂಘಟನೆಯನ್ನು ತಿಂಗಳಗಟ್ಟಲೆ ಆಸ್ಪತ್ರೆಯಲ್ಲಿ ಮಲಗುವ ಹಾಗೆ ಮಾಡಿದಂತ ವ್ಯಕ್ತಿಗಳ ಜೊತೆ ನೀವು ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀರಿ. ಇಲ್ಲ, ಆ ವ್ಯಕ್ತಿ ನೀವು ಹೇಳ್ತಾ ಇರೋದು ಇಕ್ಬಾಲ್ ಅವರ ಬಗ್ಗೆ. ಅವರು ಉಪಾಧ್ಯಕ್ಷರಾಗಿದ್ದರು ಬಂಟ್ವಾಳ ನಗರ ಪಂಚಾಯತಿನಲ್ಲಿ. ಆಮೇಲೆ ಈಗ ಅವರು ಅಲ್ಲಿಯ ಕೌನ್ಸಿಲರ್ ಆಗಿದ್ದಾರೆ, ಜನಪ್ರತಿನಿಧಿ. ಮತ್ತು ಬ್ಯಾರಿ ಅಕಾಡೆಮಿಯ ಒಂದು ಒಳ್ಳೆ ರೀತಿಯ ಒಂದು ಆರೋಗ್ಯಪೂರ್ಣವಾದ ನಮ್ಮ ಪ್ರತಿಭಟನೆ ಏನಿತ್ತು ಆ ಪ್ರತಿಭಟನೆಗೆ ಅವರ SDPI ಜೊತೆಗೆ ನೀವು ಕಾಂಪ್ರಮೈಸ್ ಮಾಡ್ಕೊಂಡು ಖಂಡಿತವಾಗಿಲ್ಲ. ನಾನು SDPI ಎಲ್ಲ ಬಿಡಿ, ಕಾಂಗ್ರೆಸ್ ಇರಲಿ, ಯಾವುದೇ BJP ಅಲ್ಲದ ಇತರ ಯಾವುದೇ ರಾಜಕೀಯ ಪಕ್ಷ ಜೊತೆಯಲ್ಲಿ ಕಾಂಪ್ರಮೈಸ್ ಮಾಡುವಂತ ವಿಚಾರಗಳೇ ಅಲ್ಲಿ ಇಲ್ಲ, ಅದು ನಾವು ಮಾಡುವುದೂ ಇಲ್ಲ. ಸೊ ನಾನು ಇಲ್ಲಿ ಕೇಳೋದು, ಮೊನ್ನೆ ಪ್ರೆಸ್ ಮೀಟ್ ಮಾಡಿ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಬಗ್ಗೆ ಅಪಸ್ವರವನ್ನ ಎತ್ತುತ್ತಾ ಇದ್ದೀರಿ. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ, ನಾನು ಅಕಾಡೆಮಿ ಅಧ್ಯಕ್ಷನಾಗಿದ್ದಾಗ 1 ಎಕರೆ ಸ್ಥಳವನ್ನು ನಾನು ಮಂಜೂರು ಮಾಡುವಂತಹ ಕೆಲಸವನ್ನು ಮಾಡಿದ್ದೆ. ಅದು ಅಲ್ಲಿ ಆಗಿದ್ರೆ ಒಂದು ಬ್ಯಾರಿ ಭವನ ನಿರ್ಮಾಣ ಆಗ್ತಿತ್ತು. ಇವತ್ತು ಶ್ರೀಮಂತರು 1 ಲಕ್ಷ ಕೊಟ್ಟು ಒಂದು ಮದುವೆ ಹಾಲಲ್ಲಿ ಮಾಡ್ತಾ ಇದ್ದಾರೆ. ಒಂದು 500 ರೂಪಾಯಿಗೆ ಅಕಾಡೆಮಿಯಿಂದ ಬಡಪರ ಮದುವೆ ಒಂದು ಬಡವರದಾದ್ರೆ ನನಗೆ ಅವರ ಅಧಿಕಾರದ ಲಾಲಸೆಯೋ ಹಾಗಾದ್ರೆ ಯಾಕೆ? ನಾನು ಅಧಿಕಾರಕ್ಕಾಗಿ ಮಾಡಿದ್ದಲ್ಲ, ನಾನು ತಂದಂತ ಒಳ್ಳೆ ಯೋಜನೆಗಳು ನೀವು ಕೈ ಬಿಡಬೇಡಿ, ಅದು ಮಾಡಿದ್ದಕ್ಕೆ ನನ್ನ ವಿರೋಧ ಇದ್ದದ್ದು. ಮ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಬ್ಯಾರಿ ಅಧ್ಯಯನ ಪೀಠಕ್ಕೆ ನಾನು ಎಲ್ಲವೂ ಮಾಡಿದ್ದೆ, ಅಲ್ಲಿ ಮುಂದುವರಿಸಿದ್ದೆ. ಅದನ್ನು ನೀವು ಮುಂದುವರಿಸಿ ಅನ್ನುವ ನನ್ನ ಆಗ್ರಹವನ್ನು ನಾನು ಈಗಿನ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಸರಿ ಇಲ್ಲ ಅಂತ ಹೇಳೋದ ನೀವು? ನೋಡಿ, ನಾನು ಚಿಕ್ಕ ಉದಾಹರಣೆ ಕೊಡ್ತೇನೆ. ಇದು ನಾನು ಪ್ರಥಮ ಬಾರಿ, ಯಾಕಂತ ಹೇಳಿದ್ರೆ ನಾಡಿದ್ದು ಪತ್ರಿಕಾಗೋಷ್ಠಿಯಲ್ಲಿ ಹೇಳತಕ್ಕಂಥ ವಿಚಾರ ಹೇಳ್ತಾ ಇದ್ದೀನಿ. ಮೊನ್ನೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಿತು. ಅದರಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಪ್ರಶಸ್ತಿ ಒಂದು ಯಾರಿಗೆ, ಸಂಶುದ್ದೀನ್ ಮಡಿಕೇರಿ ಅವರಿಗೆ ಕೊಟ್ಟರು. ನಾನು ರೈಟ್ ಇನ್ಫಾರ್ಮೇಶನ್ ಅಲ್ಲಿ ಕೇಳಿದ್ದೇನೆ, ಸಂಶುದ್ದೀನ್ ಮಡಿಕೇರಿ ಅವರು ಬರೆದಂತಹ ಕೃತಿ ನೀವು ಹೇಳಿ. ನಾನು ಇವತ್ತು ಹೇಳ್ತೇನೆ, ಉತ್ತರ ಇನ್ನೂ ಬರಲಿಲ್ಲ. ಒಂದೇ ಒಂದು ಕೃತಿ ಹೆಸರು ತೋರಿಸಲಿಕ್ಕೆ ಸಾಧ್ಯ ಇಲ್ಲ, ಒಂದೇ ಒಂದು. ಅವರು 25 ವರ್ಷದ ಹಿಂದೆ ತೆಂಗರ ತೋಟದ ಕಲಿಕುಂಬ ಅನ್ನತಕ್ಕಂಥದ್ದು ಕಾಪು ಮಲ್ಲಪಕಂಡ ಪೂಂಗಾಟಿ ಅನ್ನುವ ಕೇರಳದ ಒಂದು ರಾಗಕ್ಕೆ ಇದು ಮಾಡಿ ಒಂದು ಪದ್ಯವನ್ನು ರಚನೆ ಮಾಡಿದ್ದು ಒಂದು ಬಿಟ್ರೆ ಅದು ಅನುವಾದಿತ ಕೃತಿಗಳಿಗೆ. ಈ ಸಾಹಿತ್ಯ ಅಕಾಡೆಮಿಗಳು, ಅದು ತುಳು ಸಾಹಿತ್ಯ ಅಕಾಡೆಮಿ ಆಗಿರ್ಬೋದು, ಕೊಂಕಣಿ ಸಾಹಿತ್ಯ ಅಕಾಡೆಮಿ ಆಗಿರ್ಬೋದು, ಬ್ಯಾರಿ ಸಾಹಿತ್ಯ ಗಂಜಿ ಕೇಂದ್ರವಾಗಿದೆ ಅಂತ ಅನಿಸ್ತಾ ಇಲ್ವ ತಮಗೆ? ಯಾವುದಕ್ಕೂ ಪ್ರಯೋಜನ ಇಲ್ಲದಾಗ ಆಗೋಗಿದೆ. ನೋಡಿ, ನಾನೊಂದು ಹೇಳ್ತೇನೆ, ನಾನು 7 ತಿಂಗಳು ಸರಿಯಾಗಿ ಇದ್ದಂತ ಸಂದರ್ಭಗಳಲ್ಲಿ ನಾನು 872 ಕಾರ್ಯಕ್ರಮಗಳನ್ನ ನಾನು ಕೊಟ್ಟಿದ್ದೇನೆ. ನಾನು ಕೇಳೋದು, ಈಗ ಬ್ಯಾರಿ ಹುಡುಗರು, ಈಗಿನ ತಲೆಮಾರಿನ ಹುಡುಗರು ಯಾರು ಬ್ಯಾರಿ ಭಾಷೆಯಲ್ಲಿ ಬರಿತಾ ಇದ್ದಾರೆ, ಯಾರು ಬ್ಯಾರಿ ಸಾಹಿತ್ಯದಲ್ಲಿ ಬರಿತಾ ಇದ್ದಾರೆ? ಕ್ರಿಯೇಟಿವಿಟಿ ಸತ್ತು ಹೋಗಿದೆ ಅಂತ ಬೇಕಾದಷ್ಟು ಜನ ಇದ್ದಾರೆ. ಹೆಸರು ಹೇಳ್ತೇನೆ, ಬಶೀರ್ ಕಿನ್ಯಾ 300-400 ಅಷ್ಟು ಸಾಹಿತ್ಯ ರಚನೆ ಮಾಡಿದ್ದಾರೆ. ಹುಸೇನ್ ಕಾಟಿಪಳ್ಳ, ನಾನು ಅದೇ ಮೊನ್ನೆ ಕೇಳಿದ್ದು, ನೀವು ಕಾಂಗ್ರೆಸ್ನವರಿಗೆ ಕೊಡುವುದಾದ್ರೆ ಹುಸೇನ್ ಕಾಟಿಪಳ್ಳ ಬಿಟ್ಟಿದೆ, ಕನ್ನಡಕ್ಕೆ ನಾವು ಟ್ರಾನ್ಸ್ಲೇಟ್ ಆಗ್ತಾ ಇದ್ದೇವೆ ಅಂತ ಅನಿಸ್ತಾ ಇಲ್ಲ. ಇಲ್ಲ, ಸ್ವತಃ ಕೃತಿಗಳನ್ನು ಮಾಡತಕ್ಕಂಥದ್ದು ಎಷ್ಟು ಕವಿಗಳಿದ್ದಾರೆ, ಎಷ್ಟು ಮಕ್ಕಳಿಗೆ. ಈಗಿನ ಸಾಹಿತ್ಯ ತುಳು ಆಗಿರ್ಬೋದು, ಬ್ಯಾರಿ ಭಾಷೆಯಲ್ಲಿ ಬರ್ತಾ ಇರೋದು ಕೇವಲ ಧರ್ಮದ ನಡುವೆ ಜಗಳ ತಂದು ಹಾಕುವಂತದ್ದು ಬರೀತಾರೆ ವಿನಃ ಅದು ಬಿಟ್ಟು ಕ್ರಿಯೇಟಿವಿಟಿ ಖಂಡಿತವಾಗಿಲ್ಲ. ಬ್ಯಾರಿ ಭಾಷೆಯಲ್ಲಿ ಬರೆಯತಕ್ಕಂತ 100 ಒಂದೆರಡಲ್ಲ, ಸಿಗ್ತಾ ಇಲ್ಲ, ಸ್ಟೇಜ್ ಸಿಗ್ತಾ ಇಲ್ಲ. ಯಾಕೆ ಬೇಕು ಬ್ಯಾರಿ ಸಾಹಿತ್ಯ ಅಕಾಡೆಮಿ? ಅದನ್ನೇ ನಾನು ಪ್ರಶ್ನೆ ಮಾಡಿದ್ದು, ನಿಮ್ಮ ಪ್ರಶ್ನೆ ಅದನ್ನೇ ನಾನು ಕೇಳಿದ್ದು. ಅಂತವರಿಗೆ ನೀವು ಪ್ರಶಸ್ತಿ ಕೊಡೋದು ಬಿಟ್ಟು ಒಂದೇ ಒಂದು ಕೃತಿಯನ್ನು ಬರೆಯದವರಿಗೆ ನೀವು ಯಾಕೆ ಕೊಟ್ಟಿದ್ದೀರ ನಾನು ಕೇಳಿದ್ದು ತಪ್ಪ? ಸೊ ನೀವಿರುವಾಗ ಏನು ಮಾಡಿದ್ರಿ ಹಾಗಾದ್ರೆ? ನಾನಿರುವಾಗ ಅಪವಾದ ಕೇಳಿ, ನಾನು ಹಾಕಿದ್ದನ್ನು ನೀವು ಪ್ರಶ್ನೆ ಮಾಡಿ. ಈಗ ಅವರು ಉತ್ತರ ಕೊಡ್ಲಿ, ನೀವು ಹೀಗೆ ಮಾಡಿದ್ದೀರಿ ಅಂತ ಒಂದು ಅಪವಾದ ನನ್ನ ಮೇಲೆ ಹಾಕ್ಲಿ, ಭ್ರಷ್ಟಾಚಾರದ ಅಪವಾದ ಹಾಕ್ಲಿ, ನಾನು ಕೊಟ್ಟಂತ ಪ್ರಶಸ್ತಿಗಳಲ್ಲಿ ಯಾರಿಗಾದ್ರೂ ಅರ್ಹತೆ ಇಲ್ಲದವರಿಗೆ ಕೊಟ್ಟಿದ್ದೇನೆ ಅಂತ ಒಂದು ಹೇಳಿ, ಅವರು ನಾನು ಉತ್ತರ ಕೊಡ್ತೇನಲ್ಲ. ಈಗ ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡಿ. ಮೋಹನ್ ಆಳು ಅಂತವರು ಅವರು ವೈಯಕ್ತಿಕವಾಗಿ ಒಂದು ಇದು ತಕೊಂಡು, ಏನು ಆಸಕ್ತಿ ತಕೊಂಡು ಏನೋ ಬ್ಯಾರಿ ಸಾಹಿತ್ಯ ಸಮ್ಮೇಳನ ಅಂತ ಮಾಡ್ತಾ ಇದ್ದಾರೆ. ಹೌದು, ನಿಮ್ಮಲ್ಲಿ ನಿಮ್ಮ ಸಮುದಾಯದಲ್ಲಿ ಇರುವಂತವ್ರು ಯಾಕೆ ಮಾಡ್ತಾ ಇಲ್ಲ? ಸ್ವಾಮಿ, ಮೈಸೂರಿನಲ್ಲಿ ಬ್ಯಾರಿ ಸಾಹಿತ್ಯ ಸಮ್ಮೇಳನ ಮಾಡ್ಲಿಕ್ಕೆ ನಾನು ಯೋಜನೆಗಳನ್ನು ರೂಪಿಸಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ದೇನೆ. ನನಗೆ ಎಲ್ಲಿ ಕೊಟ್ಟಿದ್ದೀರಿ ಸ್ವಾಮಿ? ಬಂದ 1 ತಿಂಗಳಲ್ಲಿ ಕಡ್ದು ಹಾಕಿದ್ದೀರಿ. 7 ತಿಂಗಳು ನಾನು ಸಾಯುವ ಸ್ಥಿತಿಯಲ್ಲಿದ್ದೆ. ಬಂದು 7 ತಿಂಗಳು ನಾನು ಇದ್ದು 7 ತಿಂಗಳಲ್ಲಿ ನಾನು ಇಷ್ಟನ್ನು ನಾನು ಮಾಡಿದ್ದೇನೆ. ಯಾರು ಮಾಡಿದ್ದನ್ನು ನಾನು ಮಾಡಿದ್ದೇನೆ ಹೇಳಿ ಅವರು? ನಾನು ಮಾಡಿದ್ದೇನೆ. ಆ ನಂತರ ನನ್ನನ್ನು ಪದಮುಕ್ತಗೊಳಿಸಲಾಯಿತು. ನನ್ನನ್ನು ಈ ಮಾನಸಿಕವಾಗಿ ಒತ್ತಡಗಳ ಮಧ್ಯೆ ನಾನು ಮಾಡಿದ ಕೆಲಸ, ಈಗಿನ ಅಧ್ಯಕ್ಷರು ಈಗ ಮಾಡಿರುವ ಕೆಲಸ ನೀವು ತುಲನೆ ಮಾಡಿ ನೋಡಿ. ಎಸ್, ರಹೀಂ ಉಚ್ಚಿಲ್ರೆ, ಇಲ್ಲಿ ಒಂದು ಪ್ರಶ್ನೆ ನನಗೆ ಸೃಷ್ಟಿ ಆಗ್ತಾ ಇರುವಂತದ್ದು. ಒಂದು ವಿಚಿತ್ರ ತಳಮಳದಲ್ಲಿ ರಹೀಂ ಉಚ್ಚಿಲ್ ಆಗಿರಬಹುದು, ಬಿಜೆಪಿಯಲ್ಲಿ ಇರುವಂತಹ
ಮುಸ್ಲಿಂ ಮುಖಂಡರು ಇದ್ದಾರೆ ಅಂತ ನನಗೆ ಅನಿಸ್ತದೆ. ಏಕೆ? ಫ್ರಾನ್ಸ್ನಲ್ಲಿ ಆದಂತ ಒಂದು ಘಟನೆ, ಪ್ರವಾದಿ ಮೊಹಮ್ಮದರ ಬಗ್ಗೆ ಕೀಳಾಗಿ ಚಿತ್ರಿಸಿದ್ರು ಅನ್ನೋ ಕಾರಣಕ್ಕಾಗಿ ಆ 12 ಜನರನ್ನ ಕೊಂದಿರುವಂತ ಘಟನೆ. ಸೊ ಅದರ ವಿರುದ್ಧವಾಗಿ ಇಲ್ಲಿ ಕೆಲ ಹಿಂದೂ ಸಂಘಟನೆಗಳು ಹೇಳ್ಕೊಂಡುದು ಮುಸ್ಲಿಂ ಕಮ್ಯುನಿಟಿಯ ಹಾಗೆ ಯಾವುದೇ ಟೀಕೆ ಟಿಪ್ಪಣಿಗಳನ್ನ ಸಹಿಸಿಕೊಳ್ಳುವುದಿಲ್ಲ. ನೀವು ಏನ್ ಹೇಳ್ತೀರಿ, ಅದು ಸರಿಯೋ ತಪ್ಪೋ ಮಾಡಿದ್ದು ಅಂತ? ನೋಡಿ, ಸರಿಯಾ ತಪ್ಪ ಅನ್ನೋದಕ್ಕಿಂತ ಮೊದಲು, ಯಾಕಂತ ಹೇಳಿದ್ರೆ ಇದು ಬಹಳ ಒಂದು ಸೂಕ್ಷ್ಮವಾದ ವಿಚಾರದ್ದರಿಂದ ಅವಕಾಶ ಕೊಡಬೇಕು. ನಮ್ಮಲ್ಲಿ ಒಂದೇ, ಅಲ್ಲಾಹನ ನಂತರ ಇಡೀ ವಿಶ್ವದ ಮುಸಲ್ಮಾನರಿಗೆ ಅಗ್ರಸ್ಥಾನ ಹೊಂದಿರತಕ್ಕಂಥ ವ್ಯಕ್ತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಎಲ್ಲಿವರೆಗಂತ ಹೇಳಿದ್ರೆ ನಮ್ಮ ತಂದೆ ತಾಯಿಗಳಿಗಿಂತಲೂ ಶ್ರೇಷ್ಠ. ಅದು ನಮ್ಮ ವಿಶ್ವಾಸ ತಪ್ಪು ಅಂತ ಹೇಳಲಿಕ್ಕೆ ಯಾರಿಗೂ ಅವಕಾಶಗಳಿಲ್ಲ. ಅಂತ ಪ್ರವಾದಿಗೋಸ್ಕರ ನಾನು ನನ್ನ ಜೀವವನ್ನೇ ಕೊಡಲಿಕ್ಕೆ ಸಿದ್ಧರಾಗಿರತಕ್ಕಂಥ ಒಬ್ಬ ಮುಸಲ್ಮಾನ. ಆ ಪ್ರವಾದಿಯ ಬಗ್ಗೆ ಯಾರಾದರೂ ಮಾಡಿದಾಗ ನನ್ನ ನಿಲುವು ಏನು ಅಂತ ನೀವು ಕೇಳಿದ್ರೆ, ನೋಡಿ, ಕೊಲ್ಲುವಂಥದ್ದು ಇಸ್ಲಾಂ ಧರ್ಮ, ಕೊಲ್ಲುವಂಥದ್ದು ಉಂಟಲ್ಲ, ಇಸ್ಲಾಂ ಧರ್ಮ ವಿನಾಕಾರಣ ಕೊಲ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ಅದರಲ್ಲಿ ಸೂರ ಅಲ್ ಮಾಯಿದದಲ್ಲಿ ಹೇಳ್ತಾನೆ, ಒಬ್ಬನು ಇನ್ನೊಬ್ಬನು ವಿನಾಕಾರಣ ಪ್ರವಾದಿ ಪೈಗಂಬರರ ಮೇಲೆ ಕಸ ಹಾಕಿದವರನ್ನ ಕ್ಷಮಿಸಿದ್ದಾರೆ. ಹೌದು. ಸೊ ಹಾಗಾದ್ರೆ ಆ ಮನಸ್ಥಿತಿ ಯಾಕೆ ಬರ್ತಾ ಇದೆ? ನಾನು ಒಂದು ಹೇಳ್ತೇನೆ, ನಾನು ಇದಕ್ಕೆ ಬಂದಾಗ ಮೊನ್ನೆ ನಿಮ್ಮ ಪೀಕೆ ಅದು ಮಾಡ್ತಾ ಇದ್ದೇನೆ, ಹಿಂದೂಗಳು ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೇನೆ, ಸ್ವಾಮಿ ಇನ್ನು 100 ವರ್ಷ ಹೋಗ್ಲಿ, ಇಲ್ಲಿ ನಿಮ್ಮ ರಾಮ ಕೃಷ್ಣ ದೇವರು ಯಾರೆಲ್ಲ ಇದ್ದಾರೆ ಅವರನ್ನು ಹೀನಾಯವಾಗಿ ಇನ್ನೂ ಮಾಡ್ತಾರೆ. ಯಾಕೆ ಮಾಡ್ತಾರೆ ಹೇಳಿ? ಯಾಕೆ ಮಾಡ್ತಾರೆ ಅಂತ ಅದು ಮಾಡುವುದನ್ನು ನೋಡಿ ಸಹಿಸಿಕೊಳ್ಳುವಂತ ಹಿಂದೂಗಳು ಎಷ್ಟರವರೆಗೆ ಶೂಟ್ ಮಾಡಿ ಕೊಲ್ಲಿ ಅಮೆರಿಕನನ್ನ, ರಾಜಕುಮಾರಿ ಇರಾನಿ ಅವರನ್ನ ಕೊಲ್ಲಿ. ನಾನು ಕೊಲ್ಲಿ ಅಂತ ಹೇಳುದಲ್ಲ, ಇವತ್ತು ಹಿಂದೂ ಕಾಣೆಯಾಗಿದ್ದಾರಂತ ಹಿಂದೂ ದೇವರ ಫೋಟೋ ಹಾಕಿದ್ದಾರೆ. ನೀವು ಧೈರ್ಯ ಇದ್ರೆ ನಾನು ಇವತ್ತು ಸವಾಲು ಹಾಕ್ತಾ ಇದ್ದೇನೆ, ಅಮೀರ್ ಖಾನ್ ನೀವು ನಮ್ಮ ಪ್ರವಾದಿ ಮೊಹಮ್ಮದ್ ಕಾಣೆಯಾಗಿದ್ದೀರಿ ಅಂತ ಹಾಕಿ, ನಾನು ಏನಂತ ನಿಮ್ಗೆ ತೋರಿಸಿಕೊಡ್ತೇನೆ, ಬೇರೆ ಯಾರು ಬೇಡ. ನಾನು ಬಿಜೆಪಿಯ ನಾನು ತೋರಿಸಿಕೊಡ್ತೇನೆ ಪ್ರವಾದಿ ಮೊಹಮ್ಮದ್ ಕಾಣೆಯಾಗಿ ಅಂತ ನೀವು ಹಾಕಿ ಧೈರ್ಯ ಇದ್ರೆ. ಅಮೀರ್ ಖಾನ್ಗೆ ನೇರ ಸವಾಲು ಹಾಕ್ತಾ ಇದ್ದೆ, ನಾನು ಏನಂತೇಳಿ ನಾನು ತೋರಿಸಿಕೊಡ್ತೇನೆ. ನಾನು ಹೇಳ್ತಾ, ಯಾಕೆ ಹಿಂದೂಗಳ ಸ್ವಾಮಿ ಇದರ ವಿರುದ್ಧ ಬಜರಂಗದಳ ಪ್ರತಿಭಟನೆ ಮಾಡಿದ್ರೆ ಕೇಳ್ತೀರಿ, ಏನು ಹಿಂದೂ ಧರ್ಮದ ಬಗ್ಗೆ ಪ್ರತಿಭಟನೆ ಮಾಡಲಿಕ್ಕೆ ಬಜರಂಗದಳು ಗುತ್ತಿಗೆ ತಗೊಂಡಿದ್ದಾರಂತ. ನನ್ನಲ್ಲಿ ಹಿಂದೂ ಬಾಂಧವರು ಹೇಳ್ತಾ ಇದ್ದಾರೆ, ಅದನ್ನು ಸಮರ್ಥಿಸ್ತಾರೆ. ಎಲ್ಲಿಯವರೆಗೆ ಹಿಂದೂ ದೇವದೇವರಗಳನ್ನು ಅಪಮಾನಿಸುವಂತಹ ಚಿತ್ರಗಳು ಬರ್ತದೆ, ಅಲ್ಲಿಯವರೆಗೆ ಅದನ್ನು ಸಮರ್ಥಿಸುವ ಹಿಂದೂಗಳು ಎಷ್ಟರವರೆಗೆ ನೀವು ಇರ್ತೀರಿ. ಇನ್ನು 100 ಕಾಲ ಇದಕ್ಕಿಂತ ಕೆಟ್ಟದಾಗಿ ನಿಮ್ಮ ಧರ್ಮವನ್ನು ಬರ್ತದೆ. ಏನೋ ಒಂದು ಸೃಜನಶೀಲತೆಗಾಗಿ ಮಾಡಿದ್ರೆ ಅದು ಅವರನ್ನ ಕೊಲ್ಲಬೇಕು ಅಂತ ನಾನು ಹೇಳಿಲ್ಲ. ನೋಡಿ, ಯಾವುದೇ ಒಂದು ಕ್ರಿಯೆಗೆ ಕೊಲೆಪಾತ ಇದು ಪರಿಹಾರ ಅಲ್ಲ. ನಾನು ಹೇಳುವಂಥದ್ದು ಏನಂತ ಹೇಳಿದ್ರೆ, ಇವತ್ತು ಪ್ರವಾದಿ ಮೊಹಮ್ಮದರ ಒಂದು ಚಿತ್ರವನ್ನು ವಿದೇಶದಲ್ಲಿ ಯಾರಿಗಾದ್ರೂ ಮಾಡ್ಲಿಕ್ಕೆ ಸಿದ್ಧರಿದ್ದಾರಾ? ಇಲ್ಲ. ಯಾಕೆ ಹೇಳಿ? ಇಡೀ ಮುಸಲ್ಮಾನರು ಆ ವಿಷಯದಲ್ಲಿ ಒಂದಾಗಿದ್ದಾರೆ. ಆ ಭಯ ಪ್ರೊಡ್ಯೂಸರ್ಗಿದೆ. ಯಾಕೆ ಸ್ವಾಮಿ, ಹಿಂದೂ ದೇವರ ಬಗ್ಗೆ ಇರುವಾಗ ಹಿಂದೂ ಪ್ರೊಡ್ಯೂಸರ್ಗಳಿಗೆ ಯಾಕೆ ಭಯ ಇಲ್ಲ? ಯಾಕೆ ಭಯ ಇಲ್ಲ ಅಂತ ಹೇಳಿದ್ರೆ, ಅವರನ್ನು ವಿರೋಧಿಸಲಿಕ್ಕೆ ಸಂಘ ಪರಿವಾರ ಮಾಡಿದ್ರೆ ಅವರನ್ನು ಬೆಂಬಲಿಸಲಿಕ್ಕೆ ಹಿಂದೂಗಳೆಲ್ಲ ಇನ್ನೊಂದು ಸಂಘಟನೆ ಇದೆ. ನೀವು ಮಾಡುವುದು ತಪ್ಪಂತ ಅವರ ಮಾನಸಿಕ ಸ್ಥೈರ್ಯವನ್ನು ಕುಗ್ಗಿಸತಕ್ಕಂಥದ್ದು. ಆ ಕೆಲಸವನ್ನು ನಿಲ್ಲಿಸುವಂತ ಕೆಲಸ ಹಿಂದೂ ಸಮುದಾಯ ಮಾಡಿದ್ರೆ, ನೋಡಿ, ವಿಚಾರಧಾರೆಗಳಲ್ಲಿ ಸಂಘ ಪರಿವಾರದ ಬೇರೆ ವಿಚಾರಗಳನ್ನು ವಿರೋಧಿಸಿ. ಆದ್ರೆ ನಿಮ್ಮ ಧರ್ಮದ ದೇವರಿದ್ದಾರಲ್ಲ, ಅವರ ವಿಚಾರಗಳು ಬಂದಾಗ ಪ್ರತಿಭಟನೆ ಮಾಡಿದಾಗ ಸ್ವಾಮಿ ಆ ವಿಚಾರಕ್ಕೆ ಬೆಂಬಲ ಕೊಡಿ. ಎಲ್ಲರೂ ಮೂಲಭೂತವಾದಿಗಳಾಗ್ಬಿಡೋಣ, ಹಿಂದೂಗಳು ಅಷ್ಟೇ ಮುಸಲ್ಮಾನರು ಅಷ್ಟೇ ಮೂಲಭೂತ ಆಗುದಿಲ್ಲಲ್ಲ. ಹೇಗೆ ಆಗ್ತದೆ? ನಿಮ್ಮ ರಾಮನನ್ನು ನೀವು ಪೂಜಿಸುವುದು ಆರಾಧಿಸುವುದು ಮೂಲಭೂತವಾ? ನೀವು ಜೀವಕ್ಕಿಂತ ಹೆಚ್ಚು ಪ್ರೀತಿಸುವ ನಿಮ್ಮ ದೇವರನ್ನು ಇನ್ನೊಬ್ಬರು ಕಡೆಗಣಿಸಿದಾಗ ಅದನ್ನು ವಿರೋಧಿಸುವುದು ಮೂಲಭೂತವಾದವಾ? ನಿಮ್ಮ ಹಕ್ಕು. ಅದು ಮಾಡದಿದ್ದರೆ ಅವನು ಹಿಂದೂ ಅಲ್ಲ, ಅವ ಷಂಡ. ಪ್ರವಾದಿ, ನಾನು ಕ್ಲಿಯರ್ ಕಟ್ ಹೇಳ್ತೇನೆ, ಪ್ರವಾದಿ ಮೊಹಮ್ಮದರ ಒಂದು ವ್ಯಂಗ್ಯ ಚಿತ್ರವನ್ನ ರಚನೆ ಮಾಡಿದಾಗ ಅದನ್ನು ವಿರೋಧ ನಾನು ಮಾಡದಿದ್ದರೆ ನಾನು ಮುಸಲ್ಮಾನ್ ಆಗುದಿಲ್ಲ, ನಾನೊಬ್ಬ ಷಂಡ. ಆದರೆ ವಿರೋಧಿಸಲಿಕ್ಕೆ ಅವಕಾಶಗಳನ್ನು ಇಸ್ಲಾಂ ಧರ್ಮ ಏನು ಕೊಟ್ಟಿದ್ದೇನೆ ಆ ರೀತಿಯಲ್ಲಿ ಕೊಡಬೇಕು. ಪ್ರಜಾಪ್ರಭುತ್ವದಲ್ಲಿ ದೇಶದಲ್ಲಿ ನಾವು ಮಾಡಬೇಕು. ಇದೆರಡನ್ನು, ಧರ್ಮ ಮತ್ತು ಪ್ರಜಾಪ್ರಭುತ್ವ ಕೊಟ್ಟಂತ ಪ್ರತಿಭಟನೆಯ ಏನು ವಿಶೇಷತೆ ಇದೆ ಅದರ ಅಡಿಯಲ್ಲಿ ನಾವು ಮಾಡಬೇಕು ಅನ್ನತಕ್ಕಂಥದ್ದು ಮಾತ್ರ ಇಲ್ಲಿ. ಮತ್ತೊಂದು ವಿಚಾರ, ನಿಮ್ಮ ಬಗ್ಗೆ ಇರುವಂತ ಒಂದು ಆರೋಪ ಹೇಳಿ. ರಹೀಂ ಉಚ್ಚಿಲ್ ಅವರು ಒಂಥರ ಎಡಬಿಡಂಗಿ ಮನುಷ್ಯ. ಯಾಕೆ? ಮೊನ್ನೆ ಒಂದು ಇನ್ಸಿಡೆಂಟ್ ಹೇಳ್ತೇನೆ. ಎಪಿ ಉಸ್ತಾದರ ಕಾರ್ಯಕ್ರಮ ಆಯ್ತು ಮಂಗಳೂರಿನ ನೆಹರು ಮೈದಾನದಲ್ಲಿ. ಖಾದರ್ ಅವರ ಜೊತೆಗೆ ನೀವು ವೇದಿಕೆ ಹಂಚಿಕೊಳ್ತೀರಿ, ಪಕ್ಕದಲ್ಲಿ ಬಿಜೆಪಿಯ ಕಾರ್ಯಕ್ರಮದಲ್ಲೂ ಭಾಗಿಯಾಗ್ತೀರಿ, ಬೇರೆ ಕಾರ್ಯಕ್ರಮದಲ್ಲಿ. ಏನು ಖಾದರ್ ಅವರ ಬಗ್ಗೆ ಸಾಫ್ಟ್ ಕಾರ್ನರೋ ಅಥವಾ ಧರ್ಮದ ಬಗ್ಗೆ ಕಾಳಜಿಯೋ ಏನು? ನಿಮ್ಮದು ವಿಚಾರ ಏನು? ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದಲ್ಲಿ ಖಾದರ್ರ ಜೊತೆಯಲ್ಲಿದ್ದರೆ ಈ ಪ್ರಶ್ನೆ ನಿಮ್ಮದು ಸಹಜ. ಆದ್ರೆ ಬಹುಮಾನ್ಯರಾದ ಎಪಿ ಉಸ್ತಾದರವರ ಆ ಸಂಘಟನೆ ಅದು ಧಾರ್ಮಿಕ. ಬಿಜೆಪಿಯ ಜೊತೆ ಗುರುತಿಸಿಕೊಂಡಂತ ಮುಸ್ಲಿಂ ಮುಖಂಡರಿಗೆ ಯಾರಿಗೂ ಆಹ್ವಾನ ಇರಲಿಲ್ಲ, ರಹೀಂ ಉಚ್ಚಿಲ್ ಅವರು ಮಾತ್ರ ಕಂಡದ್ದಲ್ಲಿ. ಇದರಲ್ಲಿ ನೀವು ಹೇಳಬೇಕು, ಅಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಜನ ಇದ್ರು? ಮಳೆ ಬಿಸಿಲಿಗೆ ಕುಗ್ಗದೆ ನಿಂದಂತ ಜನ ಎಷ್ಟು ಜನ ಇದ್ರು? ಸುಮಾರು 50,000 1 ಲಕ್ಷ ಇದ್ರು. ಎಪಿ ಉಸ್ತಾದ್ ಯಾರು? ನಮ್ಮ ಮುಸಲ್ಮಾನರ ಸುನ್ನಿಗಳ ಒಂದು ಪರಮೋಚ್ಚ ನಾಯಕ. ರಹೀಂ ಉಚ್ಚಿಲ್ಗೆ ಯಾಕೆ ಕೊಟ್ಟರು? ನಾನು ಮುಸ್ಲಿಂ ವಿರೋಧಿ ಆಗಿದ್ರೆ ನನಗೆ ಯಾಕೆ ಅವಕಾಶ ಇತ್ತು? ಅದೇ ಸರ್ಟಿಫಿಕೇಟ್.
ನೀವು ಹೇಳಿದಿರಲ್ಲ ಮುಸಲ್ಮಾನರು ನಿಮ್ಮ ಜೊತೆಯಲ್ಲಿ ಇಲ್ಲ ಅಂತೇಳಿ, ಮುಸಲ್ಮಾನರು ನನ್ನ ಜೊತೆಯಲ್ಲಿ ಇದ್ದಾರೆ ಅನ್ನತಕ್ಕಂಥದ್ದಕ್ಕೆ ಅದೇ ಸರ್ಟಿಫಿಕೇಟ್. ಆದರೆ ಯಾವತ್ತೂ ಕೂಡ SSF ರಾಜಕೀಯ ಪಕ್ಷದ ಮುಖವಾಡಿ ಅಲ್ಲ, ಅದಕ್ಕೆ ರಾಜಕೀಯ ಇಲ್ಲ. ನಾನು SSF ಅಲ್ಲಿ ರಾಜಕಾರಣಿಗಳು ಸೇರಿಕೊಂಡು ಇವರ ಮನಸ್ಸನ್ನು ಹಾಳು ಮಾಡ್ತಾ ಇದ್ದಾರೆ. ಮೊನ್ನೆ ಕಳೆದ ಕಾರ್ಯಕ್ರಮದಲ್ಲಿ ಅಶ್ರಫ್ ಅವರು ಕೂಡ ಬಂದಿದ್ರು. SSF ನ ಸಂಘರ್ಷ ಬೇಕು ಅಂತ ಅನಿಸ್ತದ ನಿಮಗೆ? ಒಂದೇ ಬಂಗಾರದವರು ನೀವು, ಸುನ್ನಿ ಸಮುದಾಯಕ್ಕೆ ಸೇರಿದಂತವರು, ನೀವೇ ಕಿತ್ತಾಡ್ಕೊಳ್ತಾ ಇದ್ದೀರಿ. ನಾವು ಹೇಳುದು ಇಷ್ಟೇ, ಒಂದೇ ವಿಚಾರಧಾರೆಯ 2 ಯೂನಿವರ್ಸಿಟಿ, ಅದು 2 ಯೂನಿವರ್ಸಿಟಿ ಅದರದಾದ ಪಥದಲ್ಲಿ ಹೋದ್ರೆ ಯಾವ ವಿರೋಧಗಳಿಲ್ಲ. ನಾನು ಯಾಕೆ AP ಉಸ್ತಾದರನ್ನು ಗೌರವಿಸ್ತೇನೆ? ಒಂದೇ ಒಂದು ಕಾರಣಕ್ಕಾಗಿ, ಅವರು ಲೌಕಿಕ ಶಿಕ್ಷಣ ಕೂಡ ಕೊಡ್ತಾ ಇದ್ದಾರೆ ಧಾರ್ಮಿಕ ಶಿಕ್ಷಣದ ಜೊತೆಯಲ್ಲಿ. ಆಮೇಲೆ ಕರ್ನಾಟಕದಲ್ಲಿ ಬಂದಾಗ ಧಾರ್ಮಿಕ ಶಿಕ್ಷಣ ಕನ್ನಡದಲ್ಲಿ ಮಾಡಿ, ಗುಜರಾತಿಗೆ ಹೋದರೆ ಗುಜರಾತಿಯಲ್ಲಿ ಮಾಡಿ, ಮಹಾರಾಷ್ಟ್ರದಲ್ಲಿ ಮರಾಠಿಯಲ್ಲಿ ಮಾಡಿ. ಈ ರೀತಿಯ ವಿಚಾರಧಾರೆಗಳಿದೆ. ನೀವು ಆಗಿರಬಹುದು, SKSF ಜೊತೆ ಗುರುತಿಸಿಕೊಂಡಿರುವಂತಹ ಅಶ್ರಫ್ ಅವರಾಗಿರಬಹುದು, ಇನ್ನು ಉಳಿದ ರಾಜಕೀಯ ನಾಯಕರಾಗಿರಬಹುದು, ನೀವು ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ಬೇಕಾಗಿ ಸಂಘಟನೆಗಳನ್ನ ದುರುಪಯೋಗ ಮಾಡಿಕೊಳ್ತಾ ಇದ್ದೀರಿ ಅಂತ ಅನಿಸ್ತಾ ಇಲ್ವಾ? SSF ಗೆ ರಹಿ ಮುಚ್ಚಿಲ್ನ ಅನಿವಾರ್ಯತೆ ಇಲ್ಲ. ಹೇಳ್ತೇನೆ ನೋಡಿ, ಒಂದು ಹೇಳ್ತೇನೆ, SKSF ಗೆ ಕೂಡ ಅಶ್ರಫ್ ಅವರು ಸದಸ್ಯರಲ್ಲ ಬೆಂಬಲಿಗರಂತ ಅವರು ಹೇಳಿದ್ದಾರೆ, ಅದು ಸತ್ಯವಾದ ಮಾತು. SSF ಅಲ್ಲಿ ಕೂಡ ರಹಿ ಮುಚ್ಚಿಲ್ ಯಾಕೆ ಮೆಂಬರ್ಶಿಪ್ ನಾನು ತಗೊಳ್ಳಿಕ್ಕೆ ಆಗುದಿಲ್ಲ. ನಾನು ಮೆಂಬರ್ಶಿಪ್ ತೆಗಿಬೇಕಾದ್ರೆ ನಾನು ರಾಜಕೀಯದಲ್ಲಿ ಇರಬಾರ್ದು. ನಾನು SSF ನ ಬೆಂಬಲಿತ ವ್ಯಕ್ತಿಗಳು, ಅಲ್ಲಿ ಎಷ್ಟು ಜನ SSF ಕಾರ್ಯಕರ್ತರಿದ್ದಾರೆ ಅವರಿಗೆ ನೈತಿಕವಾಗಿ ಬೆಂಬಲ ಕೊಡತಕ್ಕಂಥದ್ದು, ಅವರ ಒಳ್ಳೆತನಕ್ಕೆ ಬೆಂಬಲ ಕೊಡತಕ್ಕಂಥದ್ದು. ಒಂದು ವೇಳೆ AP ಉಸ್ತಾದರು ನನಗೆ ಹೇಳಿರುವಂತಹ ಮಾತುಗಳೇನಂತ ಹೇಳಿದ್ರೆ, ನಮ್ಮಲ್ಲೇ ವಿರೋಧ ಆಗುವಂತ ಅಂಶಗಳು, ಇನ್ನೊಬ್ಬರಿಗೆ ತೊಂದರೆ ಆಗುವಂತದ್ದು ಬಂದ್ರೆ ನಮಗೆ ಕೂಡ ಬೆಂಬಲ ಕೊಡಬೇಡಿ. ಸೀರಿಯಸ್ಲಿ ಇದೊಂದು ಆಗಬೇಕು, ಒಂದೇ ವೇದಿಕೆಯಲ್ಲಿ ಬಂದು ನೀವು ಒಗ್ಗಟ್ಟಾಗಬೇಕು ಅಂತ ಅನಿಸ್ತಾ ಇಲ್ವಾ? ನೋಡಿ, ನೀವು ಈ ಮಾತಿಗೆ ನಾನು ಹೇಳ್ತಾ ಇದ್ದೇನೆ, ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಇದರ ಒಂದು ಶ್ರೇಯಸ್ಸು ನನಗೆ ಸಿಗಬೇಕು. ನೋಡಿ, 4 ವರ್ಷದ ಹಿಂದೆ ಅಲ್ಪಸಂಖ್ಯಾತ ಆಯೋಗದ ಅವತ್ತಿನ ಅಧ್ಯಕ್ಷ ಕುಸ್ರ ಕುರೇಶ್ರವರನ್ನ ಇದೇ ನಲಪಾಡು ಹೋಟೆಲಲ್ಲಿ ಕೂರಿಸಿ, ಈ ಕಡೆ 5 ಜನ SKSF ನ ಲೀಡರ್, ಈ ಕಡೆ SSF ನ ಲೀಡರ್ ಇಬ್ಬರನ್ನು ಒಂದುಗೂಡಿಸಿ ಆ 2 ಜನರ ಸಮಿತಿಯಲ್ಲಿ ನಾನು ಸಂಚಾಲಕ ಆಗಿದ್ದೆ. ನಾನು ಮಂಗಳೂರಿನ ಕಾಜಿ ಅವರ ಜೊತೆಯಲ್ಲಿ ನಾವು ಹೋಗಿ ಮಾತಾಡಿದಾಗ ಮಂಗಳೂರಿನ ಕಾಜಿ ಅವರು ನನಗೆ ಹೇಳಿದ್ರು ಒಳ್ಳೆಯ ಪ್ರಯತ್ನ. ನಾನು ಉಳ್ಳಾಳ ಕಾಜಿ ಅವರ ಹತ್ರ ಹೋಗಿ ಹೇಳಿದೆವು, ಈ ರೀತಿ ಮಾಡಿದೆ, ಒಳ್ಳೆ. ಪ್ರಥಮ ಬಾರಿಗೆ ಪ್ರಮುಖವಾದಂತಹ ವ್ಯಕ್ತಿಗಳು, ಮದ್ರಸಾ ಮ್ಯಾನೇಜ್ಮೆಂಟ್ ಇರ್ಬೋದು, ಅವರ ಏನೆಲ್ಲ ಸಂಘಟನೆಗಳಿದೆ, ಆ ಪ್ರಮುಖ ವ್ಯಕ್ತಿಗಳನ್ನು ನಾವು ಕೂರಿಸಿದ್ದೇವೆ. ಆದರೆ ದುರ್ದೈವಶಾತ್ ಸರಿ ಮಾಡಲಿಕ್ಕೆ ಆಗಿಲ್ಲ. ಆದರೆ ಒಬ್ಬ ಮುಸಲ್ಮಾನಾಗಿ ನೀವು ಕೇಳಿದ್ದೀರಿ, ನಾನು APIKಯನ್ನು ಒಟ್ಟಿಗೆ ಸೇರಿಸಿ ಕೂರಿಸಿದಂಥ ಈ ಒಂದು ಪ್ರಯತ್ನ ಏನಿದೆ, ಯಾರು ಮಾಡದ ಕೆಲಸವನ್ನು ನಾನು ಮಾಡಿದ್ದೇನೆ. ನಾವು ಪತ್ರಿಕೆಗಳಲ್ಲಿ ಪ್ರಚಾರ ಕೊಡುವುದಿಲ್ಲ, ನಾವೇನು ಅದು ಹೌದಾ? ಈಗ ನೋಡಿ, ನಿಮ್ಮ ಮಾಧ್ಯಮದಲ್ಲಿ ಸುಳ್ಳು ಹೇಳಿಕ್ಕೆ ಆಗ್ತದೆ ಸ್ವಾಮಿ, ಸುಳ್ಳು ಹೇಳಿಕ್ಕೆ ಆಗ್ತದ? ಅವ್ರು ನಾಳೆ ಕೇಳುದಿಲ್ವಾ, ನೀವು ಎಲ್ಲಿ ನಮ್ಮವರನ್ನ ಅವರ ಜೊತೆಯಲ್ಲಿ ಕೂರಿಸಿದ್ದೀರಿ? ನಲಪಾಡು ಹೋಟೆಲಲ್ಲಿ 3 ವರ್ಷಗಳ ಹಿಂದೆ ಎಷ್ಟು ಜನ? 5 ಜನ SKSF ನ ಪ್ರಮುಖ ಫಸ್ಟ್ ಕ್ಲಾಸ್ ಇರತಕ್ಕಂಥವ್ರು SKSF ನ ಈ ರೀತಿಯನ್ನು ಸೇರಿಸಿಕೊಂಡು ಈ ಒಳ್ಳೆ ತೀರ್ಮಾನವನ್ನು ಮಂಗಳೂರಿನ ಕಾಜಿಗಳು ಅಭಿನಂದಿಸಿದ್ದಾರೆ, ಉಳ್ಳಾಳ. ಆದರೆ ನಮಗೆ ಮುಂದುವರಿಸಲಿಕ್ಕೆ ಆದರೆ ಪ್ರಯತ್ನಗಳ ಬಗ್ಗೆ ನೀವು ಹೇಳಿದಾಗ ರಹಿ ಮುಚ್ಚಿಲ್ರೆ ಮತ್ತೊಂದು ವಿಚಾರ ಹೇಳಿದೆ, ಆಗ ಎಡವಿಡಂಗಿ ಮನಸ್ಥಿತಿ ಅನ್ನೋ ಹೇಳೋದಕ್ಕೆ ಮೊನ್ನೆ ತಾನೇ ನಾನು ನೋಡಿದೆ, ಕರ್ನಾಟಕ ರಕ್ಷಣಾ ವೇದಿಕೆಯ ವಕ್ತಾರ ಅಂತ ನೀವು ಪೋಸ್ಟ್ ಅನ್ನ ತೆಗೆದುಕೊಂಡಿದ್ದೀರಿ. ಒಂದು ಕಡೆಯಲ್ಲಿ ಬಿಜೆಪಿಯಲ್ಲಿ ಇದ್ದೀರಿ, ಮತ್ತೊಂದು ಕಡೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಇದ್ದೀರಿ. ಕರ್ನಾಟಕ ರಕ್ಷಣಾ ವೇದಿಕೆಯವರು ಬಿಜೆಪಿಯ ವಿರುದ್ಧ ಹಲವು ಬಾರಿ ಪ್ರತಿಭಟನೆಗಳನ್ನು ಮಾಡಿದಂತ ಸಂಘಟನೆ. ಸೊ ಏನು ನಿಮ್ಮ ಸ್ಟ್ಯಾಂಡ್ ಏನು? ಅದು ಇದು ಯಾವುದು ನಿಮ್ಮದು? ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡದ ನೆಲ ಜಲ ಇದನ್ನು ಗೌರವಿಸತಕ್ಕಂಥದ್ದು, ಇದಕ್ಕೆ ವಿರೋಧ ಬಂದರೆ ಅದಕ್ಕೆ ಪ್ರತಿಭಟನೆ ಮಾಡತಕ್ಕಂಥ ಒಬ್ಬ ರಾಜಕೀಯತರವಾದಂತಹ ಒಂದು ಸಂಘಟನೆ. ಇದರಲ್ಲಿ ಕಾಂಗ್ರೆಸ್ನವರಿದ್ದಾರೆ, JDSನವರಿದ್ದಾರೆ, ಕಮ್ಯುನಿಸ್ಟ್ನವರಿದ್ದಾರೆ, ಎಲ್ಲರೂ ಇದ್ದಾರೆ. ಇದು ಪಕ್ಷಾತೀತವಾಗಿರತಕ್ಕಂಥ. ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ನಾಳದ ಬಜೆಟ್ ಅಲ್ಲಿ ಸರಿಯಾದ ಪ್ರಾಧಾನ್ಯತೆ ಕೊಡಲಿಲ್ಲ. ಆ ಸಂದರ್ಭದಲ್ಲಿ ಬಿಜೆಪಿಯ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಪ್ರತಿಭಟನೆ ಮಾಡುತ್ತದೆ. ರಹೀಂ ಮುಚ್ಚಿಲ್ ಅವರು ಯಾವ ಕಡೆಗೆ? ರಹೀಂ ಮುಚ್ಚಿಲ್ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತನಾಗಿ ಬಿಜೆಪಿಯ ಪಕ್ಷದ ವಿರುದ್ಧ ಪ್ರತಿಭಟನೆ ಮಾಡುವುದಿಲ್ಲ. ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಆ ಸಂಘಟನೆಯ ವಕ್ತಾರ ನೀವು ಮಾತಾಡಬೇಕಾದವರು ನೀವು. ಹೌದು, ಅದರ ವಿರುದ್ಧ ಮಾತಾಡಿಕೊಂಡು ನಾವು ಮನವಿ ಮಾಡಬಹುದಲ್ಲ, ನಾವು ಬಿಜೆಪಿಯಲ್ಲಿ ಇದ್ದಾಗ ನಮ್ಮ ನಾಯಕರನ್ನು. ಕರ್ನಾಟಕ ರಕ್ಷಣಾ ವೇದಿಕೆ ಮನವಿ ಮಾಡುವಂತ ಸಂಘಟನೆ ಅಲ್ಲ, ನಿಮಗೆ ನೆನಪಿರ್ಲಿ. ನೋಡಿ, ಕನ್ನಡ ನೆಲ ಜಲ ಟೋಲ್ ಗೇಟ್ ಅನ್ನ ಹೊಡೆದಾಕುವಂತ ಕೆಲಸವನ್ನ ಮಾಡಿದಂತ ಹೇಳ್ತೇನೆ, ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದಂತ ಉದಾಹರಣೆ. ನಾನೊಂದು ಹೇಳ್ತೇನೆ, ನಾನು ಯಾವುದೇ ಸಂಘಟನೆಯಲ್ಲಿ ಇದ್ದಾಗ ಕೂಡ ನನ್ನ ಪಕ್ಷಕ್ಕೆ ಮುಜುಗರ ಇರುವಂತಹ ಸನ್ನಿವೇಶಗಳನ್ನು ನಾನು ಸೃಷ್ಟಿ ಮಾಡುವುದಿಲ್ಲ. ಒಂದು ರೈಲ್ವೆ ಸಚಿವರು ಬಜೆಟ್ ಮಂಡಿಸ್ತಾರೆ, ಯಾವತ್ತಿನಂತೆ ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತೆ. ನಿಮ್ಮ ಸ್ಟ್ಯಾಂಡ್ ಏನು? ನಿಮ್ಮ ಸ್ಟ್ಯಾಂಡ್ ಅಂತ ಹೇಳಿದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತೆ, ದೊಡ್ಡ ಜ್ಯೋತಿಷ್ಯ ಏನು ಬೇಡ. ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಇತರ ಕಡೆಗಳಲ್ಲೂ ಬಿಜೆಪಿ ಕಾರ್ಯಕರ್ತರಿದ್ದಾರೆ.
ಕೆಲವೊಮ್ಮೆ ಏನಾಗುತ್ತೆ ಅಂತ ನಮ್ಮ ನಾಯಕರೇ ನಮಗೆ ಹೇಳಿರೋದು ನೆಲ ಜಲ ರಕ್ಷಣೆ ವಿಚಾರಗಳು ಬಂದಾಗ ನೀವು ನಮ್ಮ ವಿರುದ್ಧ ಬೇಕಾದರೂ ಮಾಡಿ, ಮಾತ್ರ ಒಂದು ಧೈರ್ಯ ಏನಂತ ಹೇಳಿದ್ರೆ ಯಾವತ್ತು ಬಿಜೆಪಿ ಕನ್ನಡದ ನೆಲ ಜಲ ಇದರ ರಕ್ಷಣೆಗೆ ಬಂದಿದೆ ಹೊರತು ಅದನ್ನು ವಿರೋಧ ಮಾಡುವಂಥದ್ದು ಮಾಡಲಿಲ್ಲ. ಅದು ಬಂದ್ರೆ ಅಲ್ವಾ ನಮಗೆ ವಿರೋಧ ಮಾಡತಕ್ಕಂಥದ್ದು. ನಾವು ಯಾವತ್ತು ಕನ್ನಡಿಗರ ಹಿತವನ್ನ ಕಾದವರು. ಹಾಗಿರ್ಬೇಕಾದ್ರೆ ನಮಗೆ ಅದರ ವಿರುದ್ಧ ಪ್ರತಿಭಟನೆ ಮಾಡತಕ್ಕಂಥದ್ದು ಇರುವುದಿಲ್ಲ. ಮತ್ತು ಆರೋಗ್ಯಪೂರ್ಣವಾದ ಪ್ರತಿಭಟನೆಗೆ ಬಿಜೆಪಿಯಿಂದಲೂ ಬೆಂಬಲ ಇದೆ. ಎಸ್ ಸರ್, ರಹೀಂ ಉಚ್ಚಿಲ್ ಅವರೇ ಇಷ್ಟೊತ್ತು ನಮ್ಮ ಜೊತೆಗೆ ಬಹಳ ಮುಕ್ತವಾಗಿ ಅಭಿಪ್ರಾಯವನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು, ಒಳ್ಳೆಯದಾಗಲಿ. ತಮಗೆ ಕೂಡ ಧನ್ಯವಾದಗಳು. ಎಸ್, ಇದು ಈ ವಾರದ ತಿರುಗುಬಾಣ ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.